ಈ ಒಂಜಿ ಸಾರಸ್ವತ ಕಾಲೋನಿದ ಈ ಒಂಜಿ ಪರಿಸರದ ನಿರಂತರವಾದ ಕೊರಗಜ್ಜ ಗುಳಿಗ ಕೊರಗಜ್ಜನ ಸೇವಾ ಸಮಿತಿದ ಮುಖಾಂತರ ಸಾರ್ವಜನಿಕ ಜೀವನದ ಜನಗಳೊಟ್ಟಿಗೆ ನಿರಂತರವಾದ ಧರ್ಮ ಸಂಸ್ಕೃತಿಯ ಒಟ್ಟಿಗೆ ಸಾಮಾಜಿಕ ಕೆಲಸ ಕಾರ್ಯ ನಿರಂತರವಾದ ಮಲ್ಪನ ಮುಖಾಂತರ ಈ ಭಾಗದ ನಮ್ಮ ಹಿಂದೂ ಸಮಾಜಕ್ಕೆ ಮಲ್ಲ ಶಕ್ತಿ ಕೊರನ ಕೆಲಸ ಈ ಸಂಘಟನೆದ ಮುಖಾಂತರ ನಿಮಗೆ ಮಾತೆಲ್ಲ ಸೇರಿದು ಮಲ್ತಾರೆ ನಿರಂತರವಾದ ಇಂಚಿತ್ರ ಕೆಲಸ ಮಲ್ಪರೆ ನಂಗೆ ಮಾತಾ ದೇವದೇವರ ಅನುಗ್ರಹ ಮಲ್ಪಡೆಂದು ಪ್ರಾರ್ಥನೆ ಮಲ್ತಂದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದೆ ನನ್ನ ಪಾತ್ರನಂತವೇ ಜೈ ಕರ್ನಾಟಕ. ನಮ್ಮ ಧರ್ಮಂತದ ಸೇವಾ ಸಮಿತಿ ಮಾತಾ ಸದಸ್ಯರು ಸತೀಶ್ ಕುಂಪಲ ಮಾತಾ ನಮಗೊಂದು ಪರಿಚಿತ ವ್ಯಕ್ತಿ ಧಾರ್ಮಿಕ ಸಾಮಾಜಿಕ ಮಾತಾ ಕ್ಷೇತ್ರ ಇತ್ತ ಮೇರೆ ಪಾವು ನಂಚಿನ ಪಡ್ಡಾಯಿ ಮೂಡಾಯಿ ತೆಂಕಾಯಿ ಬಡ್ಕಾಯಿ ನಾಲ್ಕು ದಿಕ್ಕಿಡ್ಲ ನೆನೆಯಾಯಿ ನಂಚಿನ ಇಷ್ಟಾರ್ಥ ಶಕ್ತಿಯನ್ನು ಸ್ಮರಿಸೊಂದು ಇನ್ನು ನಮ್ಮ ಮಾತಾ ಗುಲಿಗಜ್ಜ ಕೊರಗಜ್ಜ ದೇವರ 30ನೇ ವರ್ಷದ ಕೋಲೋತ್ಸವದ ಈ ಪೊರ್ಲಗಳಿಗೆಡು ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮದಂಚಿ ಪದ್ಯ ಪಾಡಂಗಿಲ್ಲ ನಮ್ಮ ಈ ಲೈಸಿಗು ಬೈದಿನಂಚಿನ ಮಾತಾ ಬೆನ್ನೇರಲ ಮಿತ್ತದ ಚಾವಡಿಡ ಬತ್ತದು ಆಸಿನ ರಾವಡೊಂದು ಬತ್ತಿನ ಬೆನ್ನೇರನು ಗುಲಿಗ ಕೊರಗಜ್ಜ ಸೇವಾ ಸಮಿತಿದ ಪದಾಧಿಕಾರಿಗಳು ಮಿತ್ತದ ಚಾವಡಿಗಳು ತಂದು ಪೋರಾಡೊಂದು ಏನೊಂದಿಲ್ಲ ಪ್ರವೇಶ ಆಪುಂಡು ಪಂಪಿನ ಪಾತ್ರದ ಒಟ್ಟಿಗೆ ಒವೇ ಒಂಜಿ ಲೇಸು ಮಲ್ಪೊಡಾಂಡ ಒವೇ ವಿಘ್ನ ಬರಂದಿ ಲೆಕ್ಕ ನಮ್ಮ ವಿಘ್ನ ನಿವಾರಕ ಹಾಯಿನ ಗಣಪತಿ ದೇವರನ್ನು ಸಿಗಿ ಮಲ್ಪ ಇತ್ತೆ ವಿಘ್ನ ನಿವಾರಕ ಹಾಯಿನ ಗಣಪತಿ ದೇವರನ್ನ ಸಿಮಲ್ಪದೆ ಬರೊಂದುಲ್ಲೇರು ಮಹೇಶ್ ಕೊಲ್ಯಾಮೇರು ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ದಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಜಯ ಪಟೇ ನರಃ ನ ಚ ವಿಘ್ನಭಯಂ ಸರ್ವಶ್ರೇಷ್ಠಿಕರಂ ಪ್ರಭೋ ತಿಮಲ್ತಿನಂಚಿನ ಮಹೇಶ್ ಕೊಲ್ಯಾ ಮೇರೆಗೂ ಗುಲಿಯ ಕೊರಗಜ್ಜ ಸೇವಾ ಸಮಿತ ಪರವಾದ ಉಡಲದಿಂಗಿನ ಸೊಲ್ಮೆನ ಸಂದ ಒಂದಿಲ್ಲ ತುಳುವೇರು ದೇವರ ಗುಂಡ ದೈವದ ಮಾಡದ ಹೆದುರು ಮಾತಾ ತರತಗ್ಗಹವೇರು ಪುಲ್ಯಕಾಡ ಲಕ್ಕರು ಹೆಜಮಾನಿ ತರಿಕ ಮೀದು ತುಳಸಿಗೆ ಒಂಜಿ ಚೊಮ್ಮು ನೀರು ಮೈತದು ಸೂರ್ಯ ದೇವರಿಗೆ ಕೈ ಮುಗಿದು ಗುಂಡಗು ತುಡರು ಪೊತ್ತಾದು ಕುಟುಂಬ ಸಂಸಾರಗೂ ಏರು ಕೈ ಕಂಜಿಲೆಗೂ ಸುಖ ಕೊರ್ದು ಪಂಡದು ಕೈ ಮುಗಿಪ ಸತ್ಯದ ಮನ್ನಡು ಸತ್ಯೊಡೆ ನಡಪಾಲ ಪಂಡದು ಕೇಳುನ ಇಂಚಿನ ತುಳುವಿನ ಸಂಸ್ಕೃತಿನ ನೆನಪು ಮಲ್ತೊಂದು ಇಲ್ಲಗ ಬತ್ತಿನ ಬಿನ್ನಿರನು ನಮ ಎಂಚ ಬಿಲ್ಲ ನೀರು ಕೊರ್ದು ಬಚ್ಚಲು ಅರಪಾವೆರೆ ಬಚ್ಚಿರದ ಅರಿವಾನನು ಕೊರ್ದು ಮರ್ಯಾದೆ ತೋಜವನ ಹಂಚೆನೆ ಇತ್ತೆ ನಮ್ಮ ಈ ಚಾವರಡು ಉಪ್ಪು ನಂಚಿನ ಬಿನ್ನೆರೇನು ಎದುಕೊನೆರ ಬರಂದುಲ್ಲೇರು ಕಿರಣ್ ಕೊಲ್ಯಾ ಮೇರು ನೆಲೆ ನೆಚ್ಚಿನ ಈಶ್ವರ ದೇವಿನ ಮನಸಾರ ಪ್ರಾರ್ಥನೆ ಮಂತಂದು ಈ ಮನ್ನಡು ನಮ್ಮ ಮಾತಾ ನಮ್ಮೊಂದು ಬೈದಿ ನೆಚ್ಚಿನ ಪಂಚಮುಖಿ ನಾಗಬ್ರಹ್ಮ ರಕ್ತೇಶ್ವರಿ ಗುಲಿಗದೇವಲ್ಲ ಮನಸಾರ ಪ್ರಾರ್ಥನೆ ಮಂತಂದು ನಂಚಿನೆ 30 ವರ್ಷದಿಂಚ ನಮ್ಮ ಪೂಜೆ ಮಂತಂದು ನಚ್ಚಿನ ರಡ್ಡು ದೈವಲು ತರ ತಗ್ಗ ಒಂದು ಈಗ ಮಾತಾ ತೆರಿಲಕನೆ ಗುಲಿಗ ಕೊರಗಜ್ಜ ಸೇವಾ ಸಮಿತಿ ನವೆಂಬರ್ 4 ತಾರೀಕು 1995 ಇಶೋ ಇದು ಊರ್ದ ಹಿರಿಯಕಲು ಒಂಜಿ ಮೂಲೊಂಜಿ ಕಲ್ಲು ಬಾರ್ದು ಅಜ್ಜ ನಂಬೀರು ಕ್ರಮೇಣ ಐಕೊಂಜಿ ಕಟ್ಟೆ ಮಂತೇರಿ ಊರ್ದಕ್ಕೆ ಸೇರ್ದು ಕೋಲ ಪ್ರಾರಂಭ ಅಂತೇರಿ ಇಂಚನೆ ಆ ಒಂದು ಬತ್ತಿನ ಈ ಗುಲಿಗ ಕೊರಗಜ್ಜನ ದೈವಗಿತ್ತ 30 ವರ್ಷ ಸಂಭ್ರಮ ನಿಗ್ಲೆ ಮಾತಾ ತೆರಿಲಕನೆ ತುಂಬು ಈ ಸೈಡ್ ಒಂದು ಕಟ್ಟೆ ಐತೆ ನಿಂಗೆಲ್ಲ ಸ್ಟಾರ್ಟಿಂಗ್ ಐಕೊಂತ ಕಾನೂನು ರೀತಿಯ ಅಡಚಣೆ ಕೂಡ ಬರ್ತೇನೆ ನಿಂಗೆ ಮಸ್ತ್ ಹೋರಾಟ ಅಂತ ಓರಿಪಾಯರೆ ಆಯ್ನೆಜ್ಜಿ ಕಡೆಕು ಒಂದಿನ ಕೋಲ ಡೆಂಗಲ್ಕೆ ಏನಿ ಅಜ್ಜ ಇಂಚಿಂಚ ಪರಿಸ್ಥಿತಿ ಬೈದಾದ ಅನ್ಪಡೊಂದು ಐಕ ಅಜ್ಜ ಒಂಜಿ ಪಾದೇರ್ ಬಂಡೇರು ಯಾನಿ ಕೊಲಂದ ಮಣ್ಣಡು ಉಲ್ಲೆನ ಯಾನ ನನಲ ಮೂಲೆ ಉಪ್ಪೆ ಬಂಡೇರು ಅಂಚ ಇತ್ತೆ ಉಪ್ಪುನ ಈ ಒಂಜಿ ಜಾಗ ಅವು ಎಂಕಲ್ ಒಂಜಿ ಇಲ್ಲದಕ್ಕೆಲ್ಲ ಪರ್ಚೇಸ್ ಬಂದಿನಿ ಇತ್ತ ಆ ರಡ್ಡು ದೈವಲ ಆ ಸ್ವಂತ ಜಾಗಡುಲ್ಲ
ನನ್ನ ಓವೇ ಕಾನೂನು ಬರಡು ಓವೇ ಸರ್ಕಾರ ಬರಡು ಹೆಂಚಿನ ಹೋರಾಟ ಬರಡು ದಾಲಮನ್ ಪೇರ ಆಬೋಶ್ ಇದಕ್ಕೆ ಮಾತ ಕಾರಣ ಈ ಊರ್ದ ಜನಕರು ಒಂದೇ ರೀತಿ ಮಾತೆಲ್ಲ ಒಂಜೆಪ್ಪೆ ಜೋಗುಲು ಬಂದ ಮುಖಾಂತರ ಮಾತೆಲ್ಲ ಸೇರ್ದು ಈ ಒಂಜಿ ಕಟ್ಟೆನ ಕಟ್ಟಿರು ಹಿರಿಯಕ್ಕಲು ಮಸ್ತ್ ಜನತೇರು ಐಟ್ ಕೆಲವಂತ ವ್ಯಕ್ತಿನಗಳು ದೇವೇರನ ಪಾದ ಸೇರಿರು ಆಂಡಲ ಒಂದ ಜನಗಳು ಇತ್ತಲ್ಲ ಆ ಒಂಜಿ ಅಜ್ಜನ ಮಕ್ಕ ಗುಲಿಗಜ್ಜನ ಸೇವೆ ಮಂತೊಂದು ಬರೋದಿಲ್ಲ ಅಕ್ಲೆಗ್ಲ ಈ ಒಂಜಿ ಮಿತ್ತ ಚಾವಡಿ ಅಭಿನಂದನೆ ಮನ್ಪೇರಲ್ಲ ಸುರುಕಾದ ಈ ಒಂಜಿ 30ನೇ ವರ್ಷದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸತೀಶನ್ನೇ ವಹಿಸಿಡಿತ್ತು ಆರೊಂಜಿ ಬೇತೊಂಜಿ ತುರ್ತು ಕಾರಣ ಕೊರ್ದು ಪೋಯರು ಆರ್ನ ಅನುಪಸ್ಥಿತಿಡು ಎಂಕಲ ಒಂಜಿ ಸ್ಥಾನಮಾನ ಕೊರೋಡು ಪಂಪನ ಉದ್ದೇಶಡು ಎಂಕಲೊಂಜಿ ಸೋಮೇಶ್ವರ ಪುರಸಭೆದ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಅಧ್ಯಕ್ಷತೆಯನ್ನು ವಹಿಸರು ಬಂದು ಕೇನೊಂದಿಲ್ಲ ಅವರಿಗೆ ನಿಕ್ಲ ಮಾತೆರ್ನ ಮೋಕೆದ ತಾಟಿದೊಟ್ಟಿಗೆ ಈ ಒಂಜಿ ಲೇಸಿಗೆ ಮೋಕೆ ಎದುಕೊಂಡಿಲ್ಲ ಇವರಿಗೆ ಧನುಷ್ ಕೋಶಾಧಿಕಾರಿ ಧನುಷ್ ಮಿತ್ತ ಚೌಡಿ ಬತ್ತದು ಪೂ ಸ್ಮರಣಿಕೆ ಬೊಕ್ಕ ಸಾಲು ಕೊರದು ಗೌರವಿಸ ಅಂಚನೆ ತುಡರ್ನ ಅರ್ಲಾದು ಉದಿಪನೆ ಮನ್ಪೇರಿ ತಿನ್ನಾರ ಅಂಚನೆ ರವೀಂದ್ರನ್ನೇ ಆರ್ಲ ಏಕಡೆ ಬತ್ತದು ಆರೆಗ್ಲ ಬೇತಂಜಿ ಕಾರ್ಯನಿಮಿತ್ತ ಪೋಯರನ್ನು ಬಂಡದ ಆರ್ಲ ಮೂಲು ಪ್ರಸಾದ ತಂದು ಪೋಯರು ಆರ್ನ ಅನುಪಸ್ಥಿತಿಡು ವಿಶೇಷವಾದ ಹಿರಿಯ ರೂಪನೆ ನಮ್ಮ ಮೋಕೆದ ನಾರಾಯಣನ್ನೇ ಆರು ಇವಂಜಿ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡ್ಕೊಟ್ಟು ಆಡ ಮೋಕೆದು ಏನು ಕೇಳೋದಿಲ್ಲ ನಿಕ್ಲ ಜೋರೇನ ತಾಟಿದೊಟ್ಟಿಗೆ ಅರೆಗೆ ಮೋಕೆದ ಸ್ವಾಗತ ಅರೆಗೆ ರಾಕೇಶ್ ಮತ್ತದು ಸ್ವಾಲ್ಬಕ ಸ್ಮರಣಿಕೆ ಹೊರತು ಗೌರವಿಸೋದು ಕೇಳೋದಿಲ್ಲ ರಾಕೇಶ್ ಅಂಚನೆ ಅವರು ನಮ್ಮ ನಿಜವಾದ ಭಿನ್ನೆರತ್ತು ಎಂಕಲ ಈ ಒಂದು ಮೂಜಿ ಸಾನ್ನಿಧ್ಯಗಳ ಸಂಪೂರ್ಣ ಸಹಕಾರ ಕೊಡ್ದು ಎಂಕಲ ಒಟ್ಟಿಗೆ ಉಪ್ಪುನಾರು ಎಂಕಲ ಮೋಕೆದ ಪ್ರವೀಣ್ ಉಲ್ಲಾಲ ಬೈಲು ಈ ಕೊರಗಜ್ಜನ ಸಮಿತಿ ಆಡು ಕೃಷ್ಣ ಮಂದಿರ ಆಡು ನಾಗರ ಕಟ್ಟಡಿ ಮೂಜೆಕ್ಲ ಸಕ್ರಿಯವಾದ ಎಂಕ್ಲೊಟ್ಟಿಗೆ ಉಪ್ಪನೊಂದು ಸಲಹೆಗಾರರನ್ನು ಬರಲಿ ಆರೆಲ್ಲ ಅನ್ಕೊಡ್ತಡು ಮೋಕೆಡು ಎದಕ್ಕೊಂದು ಸ್ವಾಗತ ಬಂತಂದ್ರೆ ಆರೆಗೆ ಮುರಳಿದಾರೆ ಮುರಳಿ ಎಣ್ಣೆ ಬತ್ತದು ಸಾಲ್ಪಕ್ಕ ಸ್ಮರಣಿಕೆ ಹೊರತು ಗೌರವಿಸಿದಂತೇನ ಮನಂಜಿ ಆರ್ಲ ನಿಜವಾದ ಭಿನ್ನರತ್ತು ನಮ್ಮನೆ ಮಾತಾ ಸಾನ್ನಿಧ್ಯದೊಟ್ಟಿಗೆ ಸಹಕಾರ ಮನ್ಪುನಾರು ನಮ್ಮ ಮೋಕೆದ ನಿವೃತ್ತ ಸೇನಾನಿ ಅದು ಪುರಂಚಿನ ಸಂದೀಪ್ ಶೆಟ್ಟಿ ನಮ್ಮೊಟ್ಟಿಗೆ ಉಪಸ್ಥಿತರು ಆರೆಗ್ಲ ಮೋಕೆಡು ಎದುಕೊಂದಿಲ್ಲ ಆರೆಗೆ ಅಕ್ಷಯ್ ಮಿತ್ತ ಚೌಟಿ ಬತ್ತದು ಸಾಲ್ಬಕ ಸ್ಮರಣೆ ಕೊರತು ಗೌರವಿಸಲು ಕೇಳೋದಿಲ್ಲ ಸಂದೀಪನ್ನೇ ಕೊರಗಜ್ಜನ ಸಮಿತಿ ಆಡು ಕೃಷ್ಣ ಮಂದಿರ ಆಡು ನಾಗನಾಡು ಪೂರೈಕ್ಲ ನಮ್ಮೊಟ್ಟಿಗೆ ಸಹಕಾರ ಕೊರದು ಬರ್ಪುನಾರು ಅವರಿಗೆ ನಾನು ಈ ಒಂದು ಲೇಸಿಗೆ ಮೋಕೆಡೆ ಒಂದು ಸ್ವಾಗತ ಕೊಡೋದಿಲ್ಲ ಅಂಚನೆ ಇಟ್ಲ ಮೋಕೆದ ಸಹೋದರ ಸಮಾನ ನೆಂಚಿನ ಆತ್ಮೀಯರ ನೆಂಚಿನ ತ್ರಿಶಾಂತಿ ನಮ್ಮೊಟ್ಟಿಗೆ ಉಪಸ್ಥಿತರು ಅವರಿಗೆ ಈ ಬರ್ತಾರೆ ಮೋಕೆಡೆ ಎದುಕೊಂಡು ಆತ್ಮೀಯದ ಸ್ವಾಗತ ಮನೆಯವರಿಗೆ ದೀಕ್ಷಿತಿ ಶೆಟ್ಟಿ ಮಿತ್ತ ಚೌಡಿ ಬತ್ತದು ಸಾಲು ಸ್ಮರಣಿಕೆ ಹೋಗ್ಬಾರ್ದು ಈ ಹಂಚಿ ಲೇಸಿಗೆ ಸ್ವಾಗತ ಅನ್ಕೊಂಡು ಏನೋದಿಲ್ಲ ಅಂಚನೆ ಎಂಕ್ಲ ಊರ್ದ ಮೋಕೆದ ಮಾತೆಲ್ಲ ಆತ್ಮೀಯರ ಅಂಚಿನ ರಾಘವಟ್ಟಿ ಕೋಟೆಗಾರು ಸದಸ್ಯರು ಕೋಟೆಗಾರು ಪಟ್ಟಣ ಪಂಚಾಯತ್ ಅವರೆಲ್ಲ ಮೋಕೆಡೆ ನೆನೆದುಕೊಂಡು ಸ್ವಾಗತ ಬಂದು ಅವರಿಗೆ ಗುರುರಾಜ್ ಗಟ್ಟಿ ಮತ್ತದು ಸಾಲ್ಬಕ ಸ್ಮರಣೆ ಕೊರ್ದು ಈ ಒಂಜಿ ಲೇಸಿಗೆ ಮೋಕೆಡೆ ಎದುಕೊಂಡು ಬಂದು ಕೇಳೋದಿಲ್ಲ ಸುನಿಲ್ ಗಟ್ಟಿ ನಮ್ಮ ಶ್ರೀಕೃಷ್ಣ ಭಜನ ಮಂದಿರದ ಮಾಜಿ ಅಧ್ಯಕ್ಷರು ಸಾಲು ಸ್ಮರಣೆಗೆ ಬುಗೋರ್ದು ಈ ಒಂಜಿ ಲೇಸಿಗೆ ಮೋಕೆಡೆ ಎದುಕೊಂಡು ಕೇಳೋದಿಲ್ಲ ಅಂಚನೆ ನನ್ನ ಆತ್ಮೀಯ ಮಿತ್ರರು ಇವಂಚಿ ಎಂಗ್ಲ ಸಾರಸ್ವತ ಕೊರ್ನಿದ ಗುಳಿಗ ಕೊರಗಜ್ಜನ ಪರಮ ಭಕ್ತೆ ಪ್ರಕಾಶ್ ಮಣಿ ಆರ್ಲ ಎಂಗ್ಲೊಂಜಿ ಪ್ರೀತಿ ತಿಳಿಪ್ಪುಗು ಮೋಕೆಲ್ದಿದ್ದು ಬೈದರು ಅರೆಗೆ ಅಕ್ಷಯ್ ಸರಿ ಸಂಜಯ್ ಸಾಲ್ಬಕ ಸ್ಮರಣಿಕೆ ಅವ್ರದ್ದು ಸ್ವಾಗತ ಬಂದು ಏನಲ್ಲ ಇವಂಚಿ ಧಾರ್ಮಿಕ ಸಭಾಕನ್ ಮಾತ್ರ ಎಂಕ್ಲ ಆತ್ಮೀಯ ರೂಪುನಿ ಹೌದಲ್ಲ ಅಕ್ಕಲು ಗಣ್ಯರ ನಾನು ಪಂಪುಜಿ ರೇಪಂಡ ಎಂಕಲ ಮಾತಾ ಕಾರ್ಯಕ್ರಮ ಸಹಕಾರ ಕೊರ್ಪುನ ಅಂಚನೆ ಮೂರು ವಿಶೇಷವಾದ ಶ್ರೀಕೃಷ್ಣ ಭಜನ ಮಂದಿರಡು ನಾಗನಾವುಡು ಅಜ್ಜನ ಈ ಮಾತೆಲ್ಲ ಸಹಕೊರ್ಪುನಟ್ಟು ಮುಖ್ಯವಾದರು ಎಂಕ್ಲ ಮಾತಾ ಆತ್ಮೀಯರ ಅಂಚಿನ ದೇವಕರ್ ಬಗಂಬಿಲಲ್ಲ ಇವಂಚಿ ಎಂಕ್ಲ ಪ್ರೀತಿದಲ್ಲಿ ಎಪ್ಪುಗು ಮೋಕಿದಿದ್ದು ಬೈದರು ಅರೆಲ್ಲ ಯಾನಿ ಕೊಡ್ತಡು ಸ್ವಾಗತ ಬಂದ ಅವ್ರಿಗೆ ಕುಸಲ್ ಕುಲಾಲ್ ಬತ್ತದು
ಸಾಲ್ಬಕ ಸ್ಮರಣೆಗೆ ಅವರದು ಸ್ವಾಗತ ಮಾಡ್ಕೊಂಡು ಕೇಳೋದಿಲ್ಲ. ಒಂಜಿ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಐಟೊಂಜಿ ಸಕ್ರಿಯವಾದ ಟ್ರಸ್ಟಿ ಅದು ಪುನರ್ ದೈವದೇವರನ್ನ ಚಾಕಿರ ಮಲ್ಪನ ಆತ್ಮೀಯರ ನೆಚ್ಚಿನ ಕಿಶೋರ್ ಸೋಮೇಶ್ವರ ನಮ್ಮೊಟ್ಟಿಗೆ ಉಪಸ್ಥಿತರು. ಅವರಿಗೆ ಪ್ರಸಾದ್ ದೇವಂತ ಪ್ರಸಾದ್ ಕಿಶೋರ್ಗೂ ಸಾಲ್ಬಕ ಶ್ರವಣಕ್ಕೆ ಬರೆದು ಗೌರವಿಸಲು ಕೇಳೋದಿಲ್ಲ. ಅಂಚನೆ ನಮ್ಮೊಟ್ಟಿಗೆ ಸೇರೋ ನೆಚ್ಚಿನ ಶೋಭಾ ಪೂಜಾರಿ ಸದಸ್ಯರು ಮಂಗಳೂರು ನಗರ ಪಾಲಿಕೆ ಅವರಿಗೆ ಮೂಕಡೆ ಎದುಕೊಂಡಲ್ಲ. ಅವರಿಗೆ ಅಮಿತಕ್ಕ ಸಾಲ್ಬಕ ಸ್ಮರಣೆಗೆ ಅವ್ರದ್ದು ಇವರಿಗೆ ಲೇಸಿಗೆ ಗೌರವಿಸಲು ಬಂದು ಕೇಳೋದಿಲ್ಲ. ಸೌಹಾರ್ದ ಯುವಕ ಮಂಡಲ ಅನ್ಕೊಂಡಿ ಸಂಘಟನೆ ಗಟ್ಟಿಗೆ ಕಟ್ಟಿನ ಆತ್ಮೀಯರು ಸಹೋದರ ಸುನಿಲ್ ಪಾಯಸ್ ನಮ್ಮೊಂಜಿ ಪ್ರೀತಿದ ಲೇಸಿಗೆ ಬೈದ ಅವರಿಗೆ ಜೀವನ್ ಒಮ್ಮೆ ಸಾಲ್ಬಕ ಸ್ಮರಣೆಗೆ ಹೊರತು ಗೌರವಿಸಲು ಬಂದು ಕೇಳೋದಿಲ್ಲ. ಅಂಚನೆ ಹಿಂದೂ ಸೇನೆ ಸೋಮೇಶ್ವರದ ಅಧ್ಯಕ್ಷರು ಲೋಹಿತ್ ಗಟ್ಟಿ ನಮ್ಮೊಟ್ಟಿಗೆ ಉಪಸ್ಥಿತರು. ಯಾರಿಗೆ ಕುಶಲ್ ಪ್ರಣಮ್ ಬತ್ತದು ಸಾಲ್ಬಕ ಸ್ಮರಣೆಗೆ ಹೊರದೊಂದು ಈ ಒಂದು ಲೇಸಿಗೆ ಸ್ವಾಗತ ನೋಡಿಕೆ ಏನಂದಿಲ್ಲ. ಅಂಚನೆ ಗುಳಿಗ ಕೊರಗಜ ಸೇವಾ ಸಮಿತಿ ದೋರಕ ನಗರ ಕೊಲ್ಲೆ ಜತ ಅಧ್ಯಕ್ಷರು ಮಾತಾ ಕ್ಷೇತ್ರದ ಸಕ್ರಿಯವಾದ ಪುನಂಚಿನ ಸಂದೀಪ್ ಬಂಗೇರ ನಮ್ಮೊಟ್ಟು ಉಪಸ್ಥಿತರು. ಅವರಿಗೆ ಚಂದ್ರಶೇಖರ್ ಕುಲಾಲ್ ಮತ್ತದು ಸಾಲ್ಬಕ ಸ್ಮರಣೆಗೆ ಹೊರತು ಗೌರವಿಸಲು ಬಂದು ಕೇಳೋದಿಲ್ಲ. ಸಮೃದ್ಧ ಬೇರೆ ಸಂದೀಪಿಗೆ ಸಾಲ್ಬಕ ಸ್ಮರಣೆಗೆ ಹೊರತು ಸ್ವಾಗತಿಸಲು ಕೇಳೋದಿಲ್ಲ. ಅಂಚನೆ ಮಹಿಳಾ ಮಂಡಲದ ಅಧ್ಯಕ್ಷರು ಶ್ರೀಮತಿ ರಮಣಿ ಮೋಹನ್ ನಮ್ಮೊಟ್ಟಿಗೆ ಉಪಸ್ಥಿತರು. ಅವರೆಲ್ಲ ಈ ಒಂಜಿ ಲೇಸಿಗೆ ಸ್ವಾಗತ ಬಂದದ್ದು. ಅವರಿಗೆ ಏಮಕ್ಕ ಏಮಾತಿ ದಯಮತ್ತದು ಮಿತ್ತ ಚವಡಿ ಬತ್ತದು ಅವರಿಗೆ ಸಾಲ್ಬಕ ಸ್ಮರಣೆಗೆ ಹೊರತು ಈ ಒಂಜಿ ಲೇಸಿಗೆ ಮೋಕೆಟ್ ಎದ್ಕೊಂಡು ಬಂದು ಕೇಳೋದಿಲ್ಲ. ಅಂಚನೆ ವೇದಿಕೆದ ಎದುರು ಡ್ಯಾನ್ಸ್ ಅನ್ನಾಗ ಮಸ್ತ್ ಜನ ಇರ್ತೀರಿ ಪೂರ ಒನಸಬೋಯರ ಆಮೇಲೆ ಕೆಲವರು ಗಟ್ಟಿ ಕುಂತಿರ್ ದಯಮಾಡಿ ಲಕೊಂಡ್ ಬಂದು ಚಾರ್ತಿ ಪೂಜೆ ಮಾಡಿದ್ರು. ಆ ನಿಕ್ಲೆಗಳ ಸ್ವಾಗತನೇ ಮಲ್ಲ ಸ್ವಾಗತ. ಈ ಒಂಜಿ ಸಭಾ ಕಾರ್ಯಕ್ರಮ ಆಯ್ನಾದ ಚುಟುಕಾದಂಗ್ಲು ಮುಗಿಪೋ. ಅಂಚನೆ ಬೈದಿನ ಮಾತಾ ಸ್ವಾಗತ ಬಂತಂದು ಈ ಸ್ವಾಗತದ ಪಾತ್ರ ಮುಕ್ತಾಯ. ಜೈ ಹಿಂದ್, ಜೈ ತುಳುನಾಡು. ಪನ್ನಾಗ ನಮಕ್ ನೆನಪು ಆಪುನನೆ ಬೊಲ್ಪು ಕತ್ತಲ ಪನ್ಪಿನ ಬೇನೆನು ಬಲಿಪಾದ ಬೊಲ್ಪು ಪನ್ಪಿನ ಸುಖನು ಕೊರ್ಪುನನೆ ದೀಪ. ಹಿಂದೂ ಧರ್ಮಡು ದೀಪಗ ನಮ ಸುರುಕಾದ ಆದ್ಯತೆ ಕೊರ್ತ ಒಯೇ ಒಂಜಿ ಸಭೆ ಲೇಸ ಹಾಡಲ ದೀಪ ಪೊತ್ತಾವನ ಮೂಲಕ ಹಾರಮ ಮಲ್ಪ ಒಂಜಿ ನರಮಾನಿ ಸೈತಿ ಬೊಕ್ಕ ಆರ್ನ ಆತ್ಮನು ದೇವರಿಗೆ ಹೋಲಿಕೆ ಮಲ್ಪುನ ನಮ ಏಂದುಲ್ಲ. ದೀಪಗ ಅಜ್ಞಾತ ಬೊಕ್ಕ ಅಪಾರ ಶಕ್ತಿ ಉಂಡು ಪನ್ಪಿನ ಬಾಯಿ ಪಾತಿರ ಪನೊಂದು ಇನಿತ ಈ ನಮ್ಮ ಲೇಸಿಡು ತುಡರು ಪೊತ್ತಾದ ಚಾಲರ ಕೊರಡು ಪಣ್ಣದು ಕೆ.ಸಿ. ನಾರಾಯಣ ಸೋಮೇಶ್ವರ ಮೆರಡ ಏನೊಂದು ಮೇರ್ನ ಒಟ್ಟಿಗೆ ವೇದಿಕೆ ಡುಪ್ಪುನಂಚಿನ ಬಿನ್ನೇರು ಪೂರೆಲ್ಲ ಕೈ ಜೋಡಿಸಾವಡೆಂದು ಕೇನೊಂದಲ್ಲ. ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ दीपर्ज्योति नमोस्तुते दीपर्ज्योति नमोस्तुते शुभं कुरुत्वं कल्याणं आरोग्यं धनसम्पदा शुभं कुरुत्वं कल्याणं आरोग्यं धनसम्पदा
ಸ್ವರ ಮೇರೆಡ್ದು ಉದ್ದೀಪನದ ಪಾತೆರ ಪನೊಡೊಂದು ಕೇನೊಂದುಲ್ಲ. ಮಹಾ ಶ್ರೀಕೃಷ್ಣಾಯ ನಮಃ. ಕುಳಿಯ ಕೊರಗಜ್ಜನ ಪಾದಗಳಿಗೆ ನಮಸ್ಕರಿಸ್ತಾ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಮಿತ್ರರಾದ ರವಿಶಂಕರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಬಂಧು ಮಿತ್ರರೇ ಮತ್ತು ಪುಟಾಣಿ ಮಕ್ಕಳೇ, ಇವತ್ತು ಈ ಒಂದು ಕಾರ್ಯಕ್ರಮ ನೋಡುವಾಗ ಭಾಳ ಸಂತೋಷವಾಗ್ತಾ ಇದೆ. ಯಾಕಂತ ಹೇಳಿದರೆ 2019, 20, 21 ಒಂದು 3 ವರ್ಷ ನಮಗೆ ಊರಿನಲ್ಲಿ ಯಾವ ಕಾರ್ಯಕ್ರಮಗಳು ಮಾಡಲಿಕ್ಕೆ ಆಗಲಿಲ್ಲ. ಬಾಯಿ ಮುಚ್ಚಿಕೊಂಡು ಮೂಗು ಮುಚ್ಚಿಕೊಂಡು ನಡೆಯೋದು ಬಿಟ್ಟರೆ ಬೇರೆ ಯಾವ ಕೆಲಸಗಳು ಆಗಲಿಲ್ಲ. ಹಾಗಾಗಿ ಈಗ ಒಂದು ಸ್ವಲ್ಪ ಎಲ್ಲ ಕಡೆನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಾಗ್ತಾ ಇದೆ ಮತ್ತು ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ತಾವು ನೋಡಿರಬಹುದು. ಇತ್ತೀಚೆಗೆ ನಮ್ಮ ಸೋಮನಾಥ ದೇವಸ್ಥಾನದಲ್ಲಿ ಕೋಟಿ ಶಿವನಾಮ ಸ್ಮರಣೆ, ಹಾಗೆ ಇವತ್ತು ಕುಂಪಳದಲ್ಲಿ ಒಂದು ಮಹಾಮೃತ್ಯುಂಜಯ ಯಾಗ, ಹೋಮ ಹವನ ಎಲ್ಲ ನಡೀತಾ ಇದೆ. ಇಲ್ಲಿಯೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಗಳಿಗೆಲ್ಲ ಒಳ್ಳೆಯದಾಗಿ ಇನ್ನು ಮುಂದೆ ಯಾವುದು ನಮಗೆ ಅನಾಹುತಗಳಾಗದಂಗೆ ಇರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ಇಲ್ಲಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಸಣ್ಣ ಪುಟಾಣಿ ಮಕ್ಕಳಿಗೆಲ್ಲ ಅವ್ರಿಗೊಂದು ಅವಕಾಶ ಕೊಟ್ಟು ಅವರ ಭಾವಿ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಒಂದು ದಾರಿ ದೀಪವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಮಕ್ಕಳಿಗೆಲ್ಲ ಈಗಾಗಲೇ ನಿದ್ರೆ ಬರೋಕ್ಕೆ ಶುರುವಾಗಿದೆ. ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಆ ದೇವರು ಆಯುರ ಆರೋಗ್ಯ ಸೌಖ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊರಗಜ್ಜ ಸೇವಾ ಸಮಿತಿಯ 30ನೇ ವರ್ಷದ ಕೋಲ ತುಂಬ ಅದ್ದೂರಿಯಿಂದ ನಡೆದಿದೆ. ನಾವು ಇಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ನಾನು ಒಂದು ಮನೆಯವನಾಗಿ ಇದ್ದೇನೆ. ಯಾಕಂದರೆ ನನಗೆ ಇಲ್ಲಿ ಒಂದು ಹುಟ್ಟೂರಿನ ಹಾಗೆ ಯಾವ ಕಾರ್ಯಕ್ರಮ ಇದ್ದರೂ ನನ್ನನ್ನು ಎಲ್ಲ ಗೆಳೆಯರು ಪ್ರವೀಣ್ ಉಳ್ಳಾಳ ಬೈಲಿಂದ ಆಂಬಿಸಿದ್ದಾರೆ. ಹೀಗಾಗಿ ನನಗೆ ಅದು ಒಂದು ಆತ್ಮೀಯವಾದ ಒಂದು ಸರಸ್ವತಿ ಕಾಲೋನಿ ಊರು. ಹಾಗಾಗಿ ನನಗೆ ಇವರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಕೌಲಾಸವು ಮುಂದೆ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ಆಶಿಸ್ತಾ ಇದ್ದೇನೆ. ಕಟ್ಟು ಕೊರ್ಲುದ ಮದಿಪುನ ಕೊರಡು ಬಂದಕ್ಕೆ ಏನೊಂದಿಲ್ಲ. ಗುಳಿಗ ಕೊರಗಜ್ಜ ಸೇವಾ ಸಮಿತಿ ದ್ವಾರಕ ನಗರ ಇದರ 30ನೇ ವರ್ಷದ ಕೋಲೋತ್ಸವದ ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ಬಂಧು ಬಾಂಧವರೇ, ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಗಣ್ಯರು ಈಗಾಗಲೇ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ, ಮಾತಾಡಿದ್ದಾರೆ. ಹಾಗೆ ನಮ್ಮ ಈ ಸಮಾಜದಲ್ಲಿ ಇವತ್ತು ನಾವು ಮಾತಾಡಬೇಕಾದಾಗ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಹೇಗೆ ಬೆಳೆಸಿಕೊಳ್ಬೇಕು ಅನ್ನುವಂಥದ್ದು ಕೆಲವೊಂದು ವಿಷಯಗಳು. ನಿನ್ನೆಯ ಕೊರಗಜ್ಜ ಕೋಲದಲ್ಲಿ ಪ್ರಸಾದ ಕೊಡುವಾಗ ನಾನು ಅಲ್ಲಿ ಇರುವಾಗ ಒಂದು ಮಾತು ಅವರು ಹೇಳಿದ್ದು, ಪ್ರಸಾದ ತಗೊಳ್ಳುವಾಗ ಒಂದು ಯಾವುದೋ ಒಂದು ಹುಡುಗಿ ಬಂದು ತಗೊಳ್ಳುವಾಗ ತಪ್ಪು ತಿಳ್ಕೊಳ್ಬೇಡಿ, ಹಣೆಗೆ ಒಂದು ಕುಂಕುಮ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದರು. ಕೆಲವರು ಇದ್ದಿರ್ಬೋದು ಅವರು ಮಾತಾಡುವಾಗ. ಹಾಗಿರುವಾಗ ನಮ್ಮ ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಮರೆತಿದೆಯೋ ಅನ್ನೋ ಮೂಲಭೂತವಾದ ಪ್ರಶ್ನೆಗಳು ಉದ್ಭವ ಆಗ್ತದೆ. ಅದೇನು ದೊಡ್ಡ ತಪ್ಪಲ್ಲ. ಆದರೆ ನಮ್ಮ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಅಥವಾ ನಾವು ಕಂಪ್ಯೂಟರ್ ಯುಗ ಅಂತ ಏನು ಹೇಳ್ತಿದ್ದೇವೋ ಅದರಲ್ಲಿ ನಾವು ಮುಂದೆ ಹೋಗುವಾಗ ನಮ್ಮ ಹಿಂದಿನದನ್ನು ಮರೆಯಬಾರದು ಅನ್ನುವಂಥದ್ದು ಒಂದು ಸೂಚ್ಯವಾಗಿ ಅವರು ಹೇಳಿದ ಮಾತು. ಹಾಗೆ ಇವತ್ತಿನ ಯುವಕ ಯುವತಿಯರು ಇರ್ಬೋದು, ಎಲ್ಲರೂ ಹೆಚ್ಚಾಗಿ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಾಗ
ನಮಗೆ ಗೊತ್ತಿಲ್ಲದೆಯೂ ಕೆಲವೊಂದು ಆಗುವಂತಹ ಅನಾಹುತಗಳು, ನಾವು ಇದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕು ಅಂಥೇಳಿ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಈ ಸಾಮಾಜಿಕ ಜಾಲತಾಣದಲ್ಲಿ ಆಗುವಂತಹ ಕೆಲವೊಂದು ಸೈಬರ್ ಕ್ರೈಮ್ ಅಂತ ಹೇಳುವಂಥದ್ದು ಅಥವಾ ಸೈಬರ್ ಅಪರಾಧಗಳು ಅಂಥೇಳಿ ನಮಗೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ತೇವೆ, ಅದರ ಮುಖಾಂತರ ನಾವು ಯಾವುದೋ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡ್ತೇವೆ ಅಥವಾ ಬೇರೆ ಚಟುವಟಿಕೆಗಳಿಗೆ ಅದನ್ನು ಉಪಯೋಗಿಸ್ಕೊಳ್ತೇವೆ. ಆದರೆ ಅದೇ ಮೊಬೈಲ್ ಸಾಧನದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಇರ್ಬೋದು ಅಥವಾ ನಮ್ಮ ಆಧಾರ್ ಡೀಟೇಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಡೀಟೇಲ್ಸ್ ಅದಕ್ಕೆ ಲಿಂಕ್ ಆಗಿರ್ತದೆ. ಇದು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಿದೆ ಅಂತ ಹೇಳಿದರೆ, ಹೆಚ್ಚಾಗಿ ಇವತ್ತು ಸೈಬರ್ ವಂಚನೆಗಳು ನಡೀತಾ ಇದೆ. ನಾವು ಈ ಸೈಬರ್ ವಂಚನೆಯ ಬಗ್ಗೆ ಎಷ್ಟು ಜಾಗೃತರಾಗಿದ್ದೇವೆ ಅನ್ನುವಂಥದ್ದು ನೋಡುವಾಗ, ಒಂದು ಬ್ಯಾಂಕಿನ ಅಕೌಂಟಿಂದ ಬರುವಂತಹ ಅಥವಾ ಬ್ಯಾಂಕ್ನಿಂದ ಬರುವಂತಹ ಒಂದು ಮೆಸೇಜ್ ಇರ್ಬೋದು. ಆ ಮೆಸೇಜಲ್ಲಿ ನಾವು ನೋಡುವಾಗ ಅದು ಪರ್ಟಿಕ್ಯುಲರ್ ಆಗಿ ಅದೇ ಬ್ಯಾಂಕ್ ಅಂತ ಕಾಣ್ತದೆ, ಬಟ್ ಏನೋ ಅದರಲ್ಲಿ ವಂಚನೆ ಇದೆ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬರೋದಿಲ್ಲ. ಯಾವುದೇ ಒಂದು ಬ್ಯಾಂಕ್ ಇರ್ಬೋದು, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಮ್ಮ ಮಾಹಿತಿಯನ್ನು ಕದಿಯುವಂಥದ್ದು ನಾವು ನೋಡ್ತಿದ್ದೇವೆ. ಹಣ ವಂಚನೆಗಳಾಗ್ತಾ ಇದೆ. ಇದರ ನಿಟ್ಟಿನಲ್ಲಿ ನಾವು ಇನ್ನೂ ಜಾಗೃತರಾಗಬೇಕಾಗಿದೆ. ಪ್ರತಿ ದಿವಸವೂ ಎಷ್ಟೋ ವಿದ್ಯಾವಂತರು ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಇಂದಿನ ಈ ಯುವ ಜನತೆ ಇದರ ಬಗ್ಗೆ ಕೂಡ ನಮ್ಮ ಹಿರಿಯರಿಗೆ ಅವರಿಗೆ ಹೆಚ್ಚಾಗಿ ಇದರ ಬಗ್ಗೆ ಅರಿವಿರುವುದಿಲ್ಲ. ಆ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿ ಅವರ ಮನದಟ್ಟು ಮಾಡಬೇಕಾಗ್ತದೆ. ಎಲ್ಲಿಯೂ ಕೂಡ ಯಾವುದೋ ಒಂದು ಕಾಲ್ ಬಂದಾಗ ಫ್ರಾಡ್ ಕಾಲ್ ಅಂತ ಹೇಳಿ ಟ್ರೂ ಕಾಲರ್ ಇದ್ದರೆ ಮಾತ್ರ ನಮಗೆ ಕೆಲವೊಮ್ಮೆ ಗೊತ್ತಾಗುವಂಥದ್ದು ಸ್ಪ್ಯಾಮ್ ಅಥವಾ ಅದು ಯಾವುದು ಫಾಲ್ಸ್ ಕಾಲ್ ಅಂತೇಳಿ. ಸೊ ನಮ್ಮ ಹಿರಿಯರಿಗೆ ಅಥವಾ ನಮ್ಮ ಹಿಂದಿನ ಜನರಿಗೆ ಅಂದರೆ ಸ್ವಲ್ಪ ಏಜ್ ಆದವರಿಗೆ ಇದರ ಬಗ್ಗೆ ಅರಿವಿರುವುದಿಲ್ಲ. ಸೊ ನಾವು ಇದರ ಬಗ್ಗೆ ಎಷ್ಟು ಜಾಗೃತಿ ವಹಿಸಿದರೂ ಕೂಡ ಕೆಲವೊಮ್ಮೆ ನಾವು ಕೂಡ ಅದರಲ್ಲಿ ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಂದಿನ ಯುವ ಜನತೆ ನಾವು ಹೆಚ್ಚಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಒಗ್ಗಿಕೊಳ್ಳದೆ ನಮ್ಮ ಸಂಸ್ಕಾರ ಅನ್ನುವಂಥದ್ದು ಏನಿದೆ ಮತ್ತು ಸಂಸ್ಕಾರ ಅಥವಾ ಮುಂದಿನ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬಹುದು, ಆ ನಿಟ್ಟಿನಲ್ಲಿ ಕೂಡ ನಾವು ಮುಂದುವರಿಬೇಕಾಗ್ತದೆ. ತುಂಬ ಇಂತಹ ಅಪರಾಧಗಳು ನಾವು ಈಗ ನೋಡ್ತಿರ್ಬೋದು, ಕೆಲವು ಕಡೆ ಆಗುವಂಥ ನಮ್ಮ ಸುತ್ತಮುತ್ತಲಿನಲ್ಲಿ ದರೋಡೆಗಳಾಗುವಂಥದ್ದು ಅಥವಾ ಸೈಬರ್ ಅಪರಾಧಗಳನ್ನು ನಮ್ಮ ಪೊಲೀಸ್ ಇಲಾಖೆ ಅಥವಾ ನಮ್ಮ ಸರ್ಕಾರಗಳು ಎಷ್ಟು ಇದರ ಬಗ್ಗೆ ಮುತುವರ್ಜಿ ವಹಿಸಿದರೂ ಕೂಡ ಇನ್ನೂ ಕೂಡ ಇಂಥ ವಂಚನೆಗಳು ಆಗ್ತಾನೆ ಇದೆ. ಸೊ ನಾವು ಇದರ ಬಗ್ಗೆ ಎಷ್ಟು ಜಾಗರೂಕತೆ ವಹಿಸಿದರೂ ಕೂಡ ಕಡಿಮೆನೆ. ಇದರ ಬಗ್ಗೆ ಹೆಚ್ಚಾಗಿ ಕೈಯಲ್ಲಿ ಒಂದು ಮೊಬೈಲ್ ಇದ್ದ ಕೂಡಲೇ ಎಲ್ಲವೂ ಇದೆ ಅಂತಲ್ಲ. ಸೊ ನಾವು ಅದರ ಗುಲಾಮರಾಗ್ತಿದ್ದೇವೆ ಇವತ್ತು. ಅದರಿಂದ ಹೊರಗಡೆ ನಮ್ಮ ಜಗತ್ತು ಇಲ್ಲದಾಗಿದೆ. ಮೊದಲು ಒಂದು ಮಗು ಒಂದು ಆಟದ ಗ್ರೌಂಡಿಗೆ ಹೋಗ್ತಾ ಇದೆ ಅಂತ ಹೇಳಿದರೆ 7-8 ಗಂಟೆ ತನಕ ಸಂಜೆ ಗ್ರೌಂಡಲ್ಲಿ ಇರುವಂಥದ್ದು ಒಂದು ತಾಯಿ ಅಥವಾ ತಂದೆ ಹೇಳ್ಕೊಂಡು ಮನೆಯಿಂದ ಅಲ್ಲಿ ಗ್ರೌಂಡಿಂದ ಮನೆಗೆ ಕರ್ಕೊಂಡು ಬರಬೇಕಾಗಿತ್ತು. ಬಟ್ ಇವತ್ತು ಹೇಗಾಗಿದೆ ಅಂತ ಹೇಳಿದರೆ, ಒಂದು ಮಗುವನ್ನು ಒಂದು ಗ್ರೌಂಡಿಗೆ ಕಳಿಸುವಂಥದ್ದು ಕಷ್ಟ ಆಗಿದೆ. ಅಂದರೆ ಮೊಬೈಲ್ನ ಜಾಲಕ್ಕೆ ಬಲಿಯಾಗ್ತಾಯಿದೆ. ಅದರಲ್ಲಿ ಆ್ಯಕ್ಟಿವಿಟೀಸ್ ಅಥವಾ ಬೇರೆ ಬೇರೆ ಗೇಮ್ಸನ್ನು ನೋಡಿಕೊಂಡೇ ಇನ್ನರ್ ಗೇಮ್ ಅಂತೇಳಿ ಹಾಗಾಗಿದೆ. ಸೊ ನಾವು ಇದರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಬೇಕಾಗಿದೆ. ಕೇವಲ ನಮ್ಮ ಬೌದ್ಧಿಕ ಚಟುವಟಿಕೆಗಳೆಲ್ಲ ಸಾಮಾಜಿಕವಾಗಿ ಕೂಡ ನಮ್ಮ ಮಕ್ಕಳನ್ನು ಮುಂದೆ ತೊಡಗಿಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಂತಹ ಒಂದು ಸಮಿತಿಯವರು ಮಾಡುವಂತಹ ಕಾರ್ಯಕ್ರಮಗಳು, ಮಕ್ಕಳ ಪ್ರತಿಭಾ ದಿನಾಚರಣೆ ಅಂತ ಇರ್ಬೋದು ಅಥವಾ ಆ್ಯಕ್ಟಿವಿಟೀಸ್ ಇರ್ಬೋದು, ಮಕ್ಕಳ ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಇಂತಹ ಅವಕಾಶಗಳು ಇನ್ನೂ ಕೊಟ್ಟಾಗ ಇನ್ನೂ ಕೂಡ ಮಕ್ಕಳು ಮುಂದಿನ ಜನಾಂಗಗಳು ಇನ್ನೂ ಕೂಡ ಅದರೊಟ್ಟಿಗೆ ಪ್ರೇರೇಪಣೆಗೊಂಡು ನಮ್ಮ ಈ ವಿಶ್ವಗುರು ಅಂತ ನಾವು ಏನು ಹೇಳ್ತಿದ್ದೇವೋ ಆ ನಿಟ್ಟಿನಲ್ಲಿ ಸಾಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ನನಗೆ ಇಲ್ಲಿ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನಮಸ್ಕಾರ. ಜಿಲೇಸಿಗೆ ನಮ್ಮೊಟ್ಟಿ ಸೇರೊಂದೇರು ಪುರುಷೋತ್ತಮ್ ಶೆಟ್ಟಿ ದೇವಳನ ಬೆಟ್ಟು ಪಿಲಾರು ಸದಸ್ಯರು ಪುರಸಭೆ ಸೋಮೇಶ್ವರ ಅರೆಗೆ ಗುರುರಾಜ್ ಗಟ್ಟಿ ಸಾಲ್ವ ಕಸ್ಮಾಂಡಿಗೆ ದೇವ ಜಿಲೇಸಿಗೆ ಮೂಕೆ ಎದುಕೊಂಡು ಬಂದು ಕೇಳೋದಿಲ್ಲ. ಕಾರ್ಯಕ್ರಮದ ದುಮ್ಮಗ ದಿವಕರ್ ಬಗಮೇಲ ಎಂಬೇರ್ದು ರಡ್ಡು ಪೂರ್ವದ ಬಾತರ ನಿಕ್ಲೆದರು. ಮಾತೆಯರಿಗೆ ನಮಸ್ಕಾರ. ಮಹಾಗಣ ದೇವರಿಗೆ ವಂದನೆ ಮಲ್ತೊಂದು ಗ್ರಾಮದೇವರ ಇಂಚಿನ ಸೋಮನಾಥ ದೇವರಿಗೆ ವಂದನೆ ಮಲ್ತ ಅಂಚಿನ ಈ ಕ್ಷೇತ್ರದ ಗುಳಿಗೆ ಕೊರಗಜ್ಜೆ ನಮಸ್ಕಾರ ಮಲ್ತೊಂದು ಈ ಸಭಾ ಅಧ್ಯಕ್ಷ ಸ್ಥಾನ ಇಂಚಿನ ಅಧ್ಯಕ್ಷರೇ ಅಂಜನೆ ವೇದಿಕೆ ಇತ್ತಿನ ಮಾತಾ ಗಣ್ಯ ವ್ಯಕ್ತಿಗಳ
ವಂದನೆ ಮಲ್ತೊಂದು ಅಂಚಿನಿ ಸಭೆತ ದುಂಬಿತ್ತಿನಂಚಿನ ಮಾತ್ರೆಗಳ ವಂದನೆ ಮಲ್ತೊಂದು ಈ ಕಾರ್ಯಕ್ರಮಕ್ಕೂ ಬತ್ತಿನಂಚಿನ ಈ ಸಂದರ್ಭಡು ಎಂಗ್ಲೆಗೆ ಈ ಒಂಜಿ ವೇದಿಕೆಡು ನಿಕ್ಲು ಕೊರ್ನಂಚಿನ ಸಹಾಯ ಸಹಕಾರ ಮಸ್ತ ಇತ್ತಿನ ಹತ್ರ ಈ ಒಂಜಿ ವೇದಿಕೆಡು ಇನ್ನಿತ್ತ ಕಾರ್ಯಕ್ರಮ ಒಂಜಿ ತಿರಿನಕ್ಕೆ ಒಂಜಿ ಪಾತ್ರ ಬಂತರಿಗೆ ಗ್ರಾಮ ದೇವರಿಗೆ ರಥೋತ್ಸವದ ವೈಭವಗೆ ನಾಗದೇವರನ ಮಂಡಲದ ವೈಭವಗೆ ಅಂಚನೆ ದೈವಗೂ ನೇಮೋತ್ಸವದ ವೈಭವಗೆ ಅಂಚ ಈ ಮೂಜಿಲ ಈ ಒಂಜಿ ಊರುಡು ಆಪುನಂಚಿನ ಒಂಜಿ ಉದ್ದೇಶ ಏಪಲ ಇಪ್ಪುನಂಚಿನ ಈ ಊರಿಗೂ ಮಾತ್ರೆಗಳ ಎಡ್ಡೆ ಮಲ್ಪಾಡು ಬಣ್ಣದ ಆ ದೇವರು ನಿಕ್ಲೆ ಮಾತ ಎಡ್ಡೆ ಮಲ್ಪಾಡು ಅಂಚಿನ ಈ ಕಾರ್ಯಕ್ರಮಡು ನನಾತ್ ನಿಕ್ಲು ಭಾಗ್ಯಾದ ಮುಲ್ಪೆತ್ತಿನಂಚಿನ ಮಾತ ಶ್ರೀಕೃಷ್ಣ ದೇವರಾದೀಪು ಅತ್ತನ ನಾಗಬ್ರಹ್ಮರಾದೀಪು ಅತ್ತನ ಗುಳಿಗ ಕೊರಗಜ್ಜನ ಈ ಸೇವೆಗೆ ಬತ್ತಿನಂಚಿನ ಈ ಗುಳಿಗ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರೇ ಕಾರ್ಯದರ್ಶಿ ಸರ್ವ ಸದಸ್ಯರಿಗಳ ವಂದನೆ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮ ನನಾತ ದುಂಬುಗಳ ಎಡ್ಡೆ ರೀತಿಯಲ್ಲಿ ನಡಪಾಡು ಪಣದು ನಮನಂಬಿನಂಚಿನ ಆ ಮಹಾಗಣಪತಿ ದೇವರು ಅಂಚಿನ ನಾಗದೇವರಡ್ಡ ಪ್ರಾರ್ಥನೆ ಮಲ್ತೊಂದು ಅಪ್ಪ ರಕ್ತೇಶ್ವರ ಪ್ರಾರ್ಥನೆ ಮಲ್ತೊಂದು ನನ್ನ ಮಲ್ಪಂಚಿನ ಈ ನಿಖುಲ್ ಮಲ್ಪಂಚಿನ ಉದ್ಯೋಗ ಆದಿಪ್ಪು ಅತ್ಯಂತ ಮಾತ ಕೆಲಸಗೂ ಆ ದೇವರು ಸಾಕಾರ ಮಲ್ಪಾಡು ಪಣದು ಯಾನು ಕೊಡೋರ ದೇವರ ಪ್ರಾರ್ಥನೆ ಮಲ್ತೊಂದು ಈ ಊರಿಗೂ ಎಡ್ಡೆ ಆವಡು ಪಣದು ದೇವರ ಕೊಡೋರ ಪ್ರಾರ್ಥನೆ ಮಲ್ತೊಂದು ಎನ್ನ ಪಾದ ಜೈ ಕನ್ನ ಕಾರ್ಯಕ್ರಮದ ಮಗ ಪುರುಷೋತ್ತಮ ಶೆಟ್ಟಿ ಒಂಜಿ ರಡ್ಡು ಪಾತ್ರ ಪರೋಡದಕ್ಕೆ ಏನೋದಿಲ್ಲ ಎಂಗಿನಿ ಬಾರಿ ಖುಷಿಯ ಒಂದು 30 ವರ್ಷೋಡಿನಿ ಪಾಲೋತ್ಸವ ಒಂಜಿ ಬಾರಿ ಇಜಂಬ್ರನ್ನ ನಡತೊಂದುಂಡು ಬಣ್ಣಗ ಬಾರಿ ಖುಷಿಯ ಒಂದು ಐತೊಟ್ಟಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿನ ಒಳಿತೊಂದು ಬೈದು ಗುಳಿಗ ಕೊರಗಜ್ಜ ಕಟ್ಟೆ ಸರಸ್ವತಿ ಪಳನಿ ಪಂಡದು ಬಾರಿಯ ಒಂಜಿ ಎಡ್ಡೆ ಒಂಜಿ ಪಾತ್ರ ಉಂಡು ದಯಪಂಡ ಯಾನ್ಲ ಒಂಜಿ ಕೊರಗಜ್ಜ ಪಂಜಂದ ದೈವದ ಅಂದೇಟು ಎಂಕಲ ಒಂಜಿ ಮನೆ ತಿಲಾರಡೆ ನಡತೊಂದುಂಡು ಐತಾಲ ಒಂಜಿ ಯಾನ್ ಬತ್ತೆ ಆದುಲ್ಲೆ ಅಂಚ ದಣ ದುಂಬುಗಳ ಇಂಚಿನ ಕಾರ್ಯಕ್ರಮ ಮೂಲು ನನಾತು ನಡಪಾಡು ಈ ಊರುಡ ಎಡ್ಡೆ ಒಂಜಿ ಪುಗಾರ್ತದ ಪುದರಿಕೆ ನಾಡು ಒಂಜಿ ನಮ್ಮ ಗ್ರಾಮದ ಒಂಜಿ ಶ್ರೇಷ್ಠ ಅವೈನ ಒಂಜಿ ಕ್ಷೇತ್ರ ಅವಡು ಪಂಡದು ಎನ್ನ ರಡ್ಡು ಪಾತೆರನು ಮುಕ್ತಾಯ ಮಾತು ಸೊಮ್ಮೆಲ್ ಪುರುಷನ ಕಾರ್ಯಕ್ರಮ ನನ್ನ ಮುಖ್ಯ ಬಿನ್ನೇರ ನೆಚ್ಚಿನ ಶೋಭಕ್ಕ ಇವೊಂಜಿ ಲೇಸಿಗೆ ರಡ್ಡು ಬರ್ಲದ ಮದಿಪನ್ನು ಕೊರಡು ಕೇರೊಂದು ಹರಿ ಓಂ ಗುಳಿಗ ಕೊರಗಜ್ಜರ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಉಪಸ್ಥಿತಿ ರೂಪುನಂಚಿನ ಅಧ್ಯಕ್ಷರೇ ಸರ್ವ ಗಣ್ಯರೇ ಅಂಚಿನ ಸೇರ್ದಿನ ಭಗವತ್ ಭಕ್ತರೇ ಸುರುಕಾದಿಯಾನು ಮಾತರೆಗಳ ಈ ಸಂದರ್ಭೋಡು ವಂದಿಸುವೆ ದಯಪಂಡ ಈ ಸಾಧಾರಣವಾದ ಈ ಪರಿಸರದ ಯಾನ್ ಇತ್ತಿನಾಲ್ ಇತ್ತೆ ನಮ್ಮ ಹಳಪೆ ವಾರ್ಡ್ ಕಾರ್ಪೊರೇಟರ್ ಆದ ಕಾರ್ಯನಿರ್ವಹಿಸ ಒಂದಿಲ್ಲ ಸಾಧಾರಣವಾದ ಅಜ್ಜನ ಭಕ್ತಿದೆ ಯಾನು ಅಜ್ಜನ ಕಲೆಕಾರ್ಣಿಕ ಇಂಚಿನ ಉಂಡು ಪಂಡದು ಹಿಂಗೆ ಖಂಡಿತವಾದಲ ತೆರೆಯು ಇತ್ತೆ ಒಂಜಿ ಅಣ್ಣೆ ಪಂಡೇರು ಅಜ್ಜೆ ನಮಕ್ ಒಂಜಿ ಪ್ರಸಾದ ತನ್ನಗದಾದ ಪಂಡೇರು ಎಂದು ಖಂಡಿತವಾದಲ ನಮ್ಮ ಸಂಸ್ಕೃತಿನ ಮರೆತೊಂದುಲ್ಲ ಆ ಸಂಸ್ಕೃತಿನ ಒರಿಪೋನಂಚಿನ ಕೆಲಸ ಅಪ್ಪೆಲ್ಲ ಮಲ್ಪೋಡು ಜೋಕ್ಲೆ ಕಲ್ಪಾದ ಕೊರೋಡು ಹಿಂದೂ ಸಂಘಟನೆ ಆವೋಡು ಸಂಘಟನೆಗೆ ಶಕ್ತಿ ಕೊರ್ಪುನಂಚಿನ ಕೆಲಸ ನಮ್ಮ ಖಂಡಿತ ಮಲ್ಪೋಡು ಲೆತ್ತಿನಂಚಿನ ನಿಕ್ಲೆ ಮಾತೇರ್ಲಿ ಸಂದರ್ಭ ವಂದಿಸೋದು ಏನೆರಡು ಪಾತೆರ ಹೊಂತವೆ ಜೈ ಹಿಂದ್ ಜೈ ಭಾರತ್ ಮಾತ್ ಸಂದೀಪ್ ಶೆಟ್ಟಿ ದಯಮಂತ ಆರ್ಲ ಬರೋಡು ಆರೆಗ್ಲೊಂಜಿ ದಯಪಂಡ ನಿವೃತ್ತ ಸೇನಾನಿ ಇರ್ಕಲೊಂಜಿ ವೇದಿಕೆ ಉಪ್ಪುನ ಒಂಜಿ ಖುಷಿತನೇ ವಿಷಯ ಆರೆಗ್ಲಂಚನೆ ಒಂಜಿ ಎಲ್ಲಿಯ ಮಟ್ಟದ ಒಂಜಿ ಅಭಿನಂದನೆ ದೇಶ ಕಾಪುನ ಯೋಧೆ ಬಂಡ ಅವು ಮಾತಲ್ಲ ಸಾಧ್ಯ ಒಂಜಿ ಭಾಗ್ಯ ಅಂತ ಬನ್ನೋಡು ಅವಲ ನಮ್ಮೊಟ್ಟಿಗೆ ಅವರಾರು ಜವನರೊಟ್ಟಿಗೆ ಜವನಿ ಮಾತಾ ಹೆಚ್ಚಿನವರು ಕ್ರಿಕೆಟ್ ಆಡು ಕಬಡ್ಡಿ ಆಡು ಮೂರು ತನಕ ಸಾನ್ನಿಧ್ಯದ ಕಾರ್ಯಕ್ರಮ ಮಾತಾಡಿಗಳಂಜಿ ಸಹಕಾರ ಕೊಡ್ಪುನಂಚಿನ ಸಂದೀಪನೆ ಆರೆಗೆ ಭಾಗವನ್ನೇ ಸಾರು ಬಕ್ಕ ಸ್ಮಾನಿಕೆ ಫಲವತ್ತು ಕೊಟ್ಟು ಜೇಂಜೆ ಮಟ್ಟದ ಅಭಿನಂದನೆ ಮಾಡ್ಕೊಳ್ಳುತ್ತೇನಲ್ಲ
ಮಾತು ಅಂಚೆನ ಅಂತಲೇ ಪ್ರೈಡ್ ಉಳ್ಳಾಲ ಬೈಲು ಈ ಸಂಘ ಸಂಸ್ಥೆ ನವೋದಯ ಫ್ರೆಂಡ್ ಸರ್ಕಲ್ ಉಳ್ಳಾಲ ಬೈಲು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕದಿದೆ ಆಯ್ತಾ ಅಧ್ಯಕ್ಷರಾರು ಐಕೋಸ್ಕರ ಆರೆಗೊಂಜಿ ಎಂಕ್ಲ ಹುಟ್ಟೂರ ಸನ್ಮಾನ ನೋಡಿದ ಯಾಕೊಂಡ 6 ಉಳ್ಳಾಲ ಬೈಲ್ದು 50% ಇತ್ತು 50% ಕೊಲ್ಲಂಡಿ ಪುನಾರು ಅವು ಹೆಚ್ಚಿನ ಕಾರ್ಯಕ್ರಮ ಆಡು ಅಂಚ ಆರ್ನೊಂಜಿ ಅಧ್ಯಕ್ಷತೆ ಒಂಜಿ ಮುರಣಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗದಿದೆ ಐಕೋಸ್ಕರ ನಮ್ಮ ಒಂಜಿ ಆರಿಗೆ ಜಿಲ್ಲೆ ಮಟ್ಟದ ಅಭಿನಂದನೆ ಮಾಡ್ತದಲ್ಲ ಇದನ್ನೇ ನಮ್ಮ ಸಂದೀಪ್ ಅಧ್ಯಕ್ಷರು ಅಂಚೆನೆ ಕೃಷ್ಣನ್ ತನ್ನೆ ಸಾಲ್ಬಕ ಸ್ಮರಣಿಕರದು ಗೌರವಿಸೋದಕ್ಕೆ ಏನಲ್ಲ. ನವೋದಯ ಫ್ರೆಂಡ್ಸ್ ಸರ್ಕಲ್ ಇದು ಸುಮಾರು ಒಂದು 35 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇದರಲ್ಲಿ ನಮ್ಮ ಹಿರಿಯ ಸದಸ್ಯರು ತುಂಬ ಅನೇಕರು ಕೆಲಸ ಮಾಡಿದ್ದಾರೆ. ಅಧ್ಯಕ್ಷರ ಖಾಲಿ ಮಾಡಿದರೆ ಅದರಲ್ಲಿ ಹಲವಾರು ಸದಸ್ಯರು ಹಿರಿಯ ಸದಸ್ಯರು ಅವರು ಮಾಡಿದ ಕೆಲಸಗಳಿಂದ ನಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಹಾಗಾಗಿ ಅಧ್ಯಕ್ಷರು ಕಾರ್ಯದಲ್ಲಿರ್ತಾರೆ, ಅದರಲ್ಲಿ ಕಾರ್ಯದರ್ಶಿಗಳು ಸದಸ್ಯರು ಅವರದ್ದು. ಹಾಗೆ ನಾನು ನನ್ನ ಹಿರಿಯ ಸದಸ್ಯರಾದ ಪದ್ಮನಾಭ ಉಳ್ಳಾಲ್, ರೋಹಿತ್ ಉಳ್ಳಾಲ್ ಅವರ ಹಲವಾರು ಸದಸ್ಯರು ನೆನಪಿಸ್ತಾ ಈ ಕಾರ್ಯಕ್ರಮ ನನಗೊಂದು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಅಭಿನಂದನೆಗಳು. ನಿಜವಾದಲ್ಲ ಪ್ರವೀಣನೊಂಜಿ ಮಲ್ಲ ಪಾತ್ಯರ ನಮ್ಮೊಂಜಿ ದೈ ನಡಪ ಆ ದೈ ಬಲಗೊಡ್ದೆ ನಮ್ಮ ಕೈ ಬರ್ತಿಪ್ಪ ದೈ ನಡ್ನೇರ್ ಬಂದ್ರೆ ನಮಗೆ ಗೊತ್ತು ಪೂಜಿ ಅಂಚ ಆರು ತುಂಬ ಹಿರಿಯ ಕ್ಲಿಯರ್ ಮಾತ ಐದು ಸೇಮ್ ಅಂತ ಅಕ್ಲಿ ಇನ್ನು ಕ್ರೆಡಿಟ್ ಬೋರ್ಡ್ ಬಂದಿರ ಸೊಲ್ಮೇಲು ನನ್ನ ತುಂಬಗೆ ಒಂಜಾತ್ ಅಭಿನಂದನೆ ಸನ್ಮಾನ ಬರ ನಡಪೇರುಂಡು ಸ್ಪೋರ್ಟ್ಸ್ ಉಡ್ಲ ನಮ್ಮ ಒಂಜಿ ಸರಸ್ವತಿ ಕಾಲೋನಿ ದೋರಕನಗರದ ಏತೋ ಪ್ರತಿಭೆದುಲ್ಲ ಅಂಚನೆ ಎಜುಕೇಶನ್ ಅಂಚನೆ ಅಕ್ಲೆ ಮಾತ ಯೋಂಚಿ ಮಿತ್ತ ಚಾವಡ್ಲೆತ್ತದ ಒಂಜಿ ಸಾಲ್ ಬಕ ಸ್ಮರಣೆ ಕೊಡ್ದು ಗೌರವಿಸುವ ಕರ್ತವ್ಯ ಅಕ್ಲ ಪೋಲಪ್ಪನು ನಮ್ಮ ಶ್ರುತಿ ಮೇರು ಕೊರಡು ಬಂದು ಕೇಳೋದಿಲ್ಲ. ಮೇರು ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕೋಟೆಕಾರ್ ವಿದ್ಯಾಭ್ಯಾಸ ಮಲ್ತದು SLCಡು 99.2% ಅಂಕನ ಪಡೆದು ಉತ್ತೀರ್ಣರಾತೀರು. ಅಂಚನೆ ಸಾನ್ವಿ MB ಮೇರು ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಚ್ಚಿಲ ಮುಲ್ಪ ವಿದ್ಯಾಭ್ಯಾಸ ಮಲ್ತದು SLCಡು 89.92% ಪಡೆದು ಉತ್ತೀರ್ಣರಾತೀರು. ಅಂಚನೆ PUCಡು ಚೈತ್ರ ಮೇರು ಪರಿಜ್ಞಾನ PU ಕಾಲೇಜ್ ಸೋಮೇಶ್ವರ ಮುಲ್ಪ ವಿದ್ಯಾಭ್ಯಾಸ ಮಲ್ತದು 97.83% ಪಡೆದು ಉತ್ತೀರ್ಣರಾತೀರು. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಪಕ್ಕ ಸ್ಟೇಟ್ ಗವರ್ಮೆಂಟ್ ಮಾತ್ರ ಟ್ಯಾಕ್ಸ್ ಬಾರ್ದು ನಿಕ್ಲ ತಾಟಿಗೆ ಟ್ಯಾಕ್ಸ್ ಬಾರ್ದು ತುಕ ಕೊಟ್ಲೆ ಆತ ಬಂಗದ ಆತ ಮಾರ್ಕ್ ದಿರುವಾರ ನಿಖಲು ಕುಳೋ ಹೋದ ಕೊಟ್ಲೆ ಜೋರು ತುಕ ನಷ್ಟದ ಜೋಕ್ಲು ರೆಡಿ ಅವ್ರು ನಿಕ್ಲೆ ಉಂಟು ಅಂಚನೆ ಸನ್ಮಾನ ಅವ ಅಂಚನೆ ಚೈತ್ರ ದಿಶಾ ಮೇರು ಪರಿಜ್ಞಾನ PU ಕಾಲೇಜ್ ಸೋಮೇಶ್ವರ ಮುಲ್ಪ ವಿದ್ಯಾಭ್ಯಾಸ ಮಲ್ತದು 89.83% ಪಡೆದು ಉತ್ತೀರ್ಣರಾತೀರು. ಅಭಿನಂದನೆ ಮನ್ಪೊಡು ಪಂದಕ್ಕೆ ಏನೊಂದಿಲ್ಲ. KC ನಾರಾಯಣ ಮೇರು ಅಭಿನಂದನೆ ಮನ್ಪೊಡು ಪಂದಕ್ಕೆ ಏನೊಂದಿಲ್ಲ.
ಕೇಳೋದಿಲ್ಲ. ಫುಟ್ಬಾಲ್ ಮ್ಯಾಚ್ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಂಚನೆ ಹಾಕಿಡ್ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಡಿವಿಷನ್ ಲೆವೆಲ್ ಮುಲ್ಪ ಗೊಬ್ಬುದು ಈ ಊರಿಗೂ ಪೆರ್ಮೆಂಟ್ ಕಂತು ಕೊಡ್ತೀರಿ. ಮುಕ್ಲೆಗ್ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಪರವಾದ ಪುರಗ ಧನ್ಯವಾದ. ಕುಮಾರಿ ಮೇಘನಾ ಅವರಿಗೆ ರಾಘವ್ ಗಟ್ಟಿ ಸ್ವಲ್ಪ ಸ್ಮರಣೆ ಕೊಡ್ತು ಗೌರವಿಸಲು ಬಂದು ಕೇಳೋದಿಲ್ಲ. ಸಾನ್ವಿ ಕೃಪಾಲಿ ಇತರ ಅದಾಗಿ ಮಿತ್ತ ಚೌಡಿ ಬಳಿ ಕಿಶೋರ್ ಸೋಮೇಶ್ವರ ಸಾಲ್ಬಕ ಸ್ಮರಣೆ ಕೊಡ್ತು ಗೌರೇಶ್ವರ ಬಂದಕ್ಕೆ ಏನೋದಿಲ್ಲ. ಯಶ್ವಿತ ಬಂಗೇರ ಬೊಕ್ಕ ಮನ್ವಿತ ಬಂಗೇರ ಕರೆಕ್ಟ್ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಡು ಇನ್ನೊಮ್ಮನು ಜೊತೆ ದಯಮಂತ ಬರೋಡು ಗೌರೇಶ್ವರ ಬಂದಕ್ಕೆ ಏನೋದಿಲ್ಲ. ಜೋರಾನ ದಾಟಿ ಬಟ್ಲೆ ನಮ್ಮ ಊರ್ದಾಗಲಿ ಅಕ್ಕ ಮೆಕ್ಕಿನ ಕಡೆ ನನ್ನ ತುಂಬಗಲ ನಿಖಲ ಸಾಧನೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಬೋರ್ಡು ಬಂದದ್ದು ನಿಖಲು ಗುಲಿಗ ಕೊರಗಜ್ಜ ದೈವ ನಮ್ಮೆನಂಚಿನ ಮಾತಾ ದೈವ ದೇವಡ ಪ್ರಾರ್ಥನೆ ಬಂದದಲ್ಲ ಅಂಚನೆ ನಾನೊಂಜಿ ಒಂತ ಜನಕ್ಕೊಂಜಿ ಅಭಿನಂದನೆ ಉಂಡು. ಈ ಸಾರಸ್ವತಗಳ ಮನ್ನಡು ನವೆಂಬರ್ 4 ತಾರೀಕು 1995 ವಿಷಯ ಹಿರಿಯ ಕೆಲವೊಂದು ಸೇರಿದು ಕಲ್ಲಬಾರ್ದು ಅಜ್ಜ ನಂಬೇರಿ ಅವಾಗ ಸಾಪಾಯ ಮಂದಿನಗಳು ಒಂಜಾತು ಜನ ನಮ್ಮ ದೇವರ ಪಾದ ಸೇರಿದರು. ಅಕ್ಕಲು ಶ್ರೀಮತಿ ಸುಲೋಚನ ಶೆಟ್ಟಿ, ನಮ್ಮ ಮಾತಾರಿನ ಪೂಜೆ ನಮ್ಮನ್ ಬಾರು, ಅಶೋಕ್ ಬೆಲ್ಚಾಡ, ಬಾಲಕೃಷ್ಣ ಡೈವರ್, ಕೃಷ್ಣ ನಾಯರ್, ಮೋಹನ್ ಶೆಟ್ಟಿ, ಚಂದಪ್ಪ ಪೂಜಾರಿ, KN ಭಾಸ್ಕರ್, ರಮಣದ ಗಟ್ಟಿ, ಜಯಕರ್, ಅನ್ನಪ್ಪ ಮೇಸ್ರಿ ಮುಕ್ಕಲು ಮಾತಾ ಆನಿ ಒಂಜಿ ಕಲ್ಲಬಾರ್ದು ನಮ್ಮಿನಿಟ್ಟು ನಮ್ಮಿನಿ ಒಂಜಿ 30 ವರ್ಷ ಸಂಭ್ರಮ ಅಂತಂದಿಲ್ಲ. ಐಟ್ಲ ಒಂಜಾತು ಪ್ರಭಾವ ವ್ಯಕ್ತಿನಾಗ್ಲೇ ನಮ್ಮೊಟ್ಟಿಗುಳ್ಳ ಆಗ್ಲೇನ ಒಂಜಿ ಮಿತ್ತ ಚಾವಣಿ ಇದ್ದದು ಒಂಜಿ ಎಲ್ಲಿಯ ಅಭಿನಂದನೆ ನಮ್ಮ ಕರ್ತವ್ಯ. ದೈವ ದೇವರನ್ನ ಪುನರುದ್ಧೊಂದು ನಮ್ಮ ದಟ್ಟ ದೈವದ ಚಾಕಿ ಮಾಡ್ಕೊಂಡು ಹಂಚಿನ ತಾಪನಡಾದಿನ ಜಯಂತ್ ಗಟ್ಟಿ ದಯಮಂತ ಅವರ ಮಿತ್ತ ಚಾವಣಿ ಬರೋಡು ಅವರಿಗೆ ಜಯಂತ್ ಗಟ್ಟಿ ಅಂಚನೆ ಮಾಧವ್ ಗಟ್ಟಿ, ನಾಗರಾಜ್ ಅಲ್ವಾ, ಅನಿಲ್ ಮೇಸ್ರಿ, ಅಶೋಕ್ ಅಣ್ಣೆ ಇವನ್ಚಿ ಮನ್ನಡು ಆನೆ ಈ ಮಾತಾ ಹಿರಿಯಕಲು ಈ ಒಂಜಿ ಸರಸದ ಕೊಲನಿ ಮನ್ನಡು ಒಂಜಿ ಕಲ್ಲನ ಬಾರ್ದು ಎಲ್ಲಿಯ ಕಟ್ಟೆ ಕಟ್ಟಿದು ಅಜ್ಜ ನಂಬೇರು ಅಕ್ಕಲ ಒಂಜಿ ಶ್ರಮ ಆ ಒಂಜಿ ರಡ್ಡು ದೈವಲ ಈ ಒಂಜಿ ನಮ್ಮ ಸರಸ್ವತಿಗಳನ್ನು ಮನ್ನಡು ಆಯ್ತು ಶಕ್ತಿ ಏತು ಬಂದ ಮಾತಾ ತೆರಿದ್ದೇನೆ ಗೋಡೆಲ ಬಾರಿ ಒಂದು ವಿಜೃಂಭಣೆ ನಡೆದ್ರೆ ಸೋಲ್ಮೇಲೆ ಮಾತಾ ಬಿನ್ನೆರಿಗೆ ದಯಮಂತದ್ದು ಸೋಮೇಶ್ವರ ಪುರಸಭೆದ ನಮ್ಮ ಪ್ರೀತಿ ದನ್ನೆ ಉಪಾಧ್ಯಕ್ಷರು ರವಿಶಂಕರ್ ಮೇನದು ಗುರ್ಕಾರ ಮೇದ ಗುರ್ಕಾರಣ ಪೊರ್ಲುದ ಮದಿಪುರಡ್ಡೆ ಮಾಗಣದ ದೇವರು ಆ ರುದ್ರಪಾದ ಮಿತ್ತ ನಮ್ಮನ ಮಾತಾ ಕಾತಂಬರ್ ಪೆಂಚಿನ ಸ್ವಾಮಿ ಸೋಮನಾಥ ದೇವರನ್ನು ಅಂಚನೆ ಗ್ರಾಮ ದೇವತೆ ಅಪ್ಪೆ ಮಲಯಾಳ ಚಾಮುಂಡಿ ಸ್ಥಳ ಸಾನ್ನಿಧ್ಯ ಸ್ವಾಮಿ ಗುಳಿಗ ಕೊರಗಜ್ಜ ದೇವಲು ಅಂಚನೆ ಆಮರ್ಗಿಳ್ಳು ಪಂಚನಾಗರಕ್ತೇಶ್ವರಿ ಆಯ್ತು ಅಂಚಿ ವಂಚೂರು ಪೂರ್ಣ ದ್ವಾರಕ ನಗರ ಆ ಕೃಷ್ಣದೇವಿಯರು ಮಾತಿರಲ ನಮ್ಮ ಮಾತಿರಲ ರಕ್ಷಣೆ ಮನ್ಪಡಾರನ ಆಶೀರ್ವಾದ ನಟ್ಟೊಂದು ವೇದಿಕೆ ಉಡುಪಿನ ಮಾತ ಗಣ್ಯಲ್ಲ ಎನ್ನ ಸಹಪಾಠಿಗಳು ಪುರುಷನ್ನೇ ಬಕ್ಕ ಈಗ ಪುರಸಭೆ ಸಹಪಾಠಿಗಳು ಪುರುಷನ್ನೇ ಬಕ್ಕ ಎದುರು ಈ ಗ್ರಾಮ ಈ ವಾರ್ಡ್ದ ಸಮಿತ ಅಕ್ಕಲಲ್ಲೇರು ಎನ್ನ ಆತ್ಮೀಯ ಮಿತ್ರ ದಿನೇಶನೆಲ್ಲ ವೇದಿಕೆ ಎದುರುಳ್ಳೇರು ಅಂಚಿನ ವೇದಿಕೆಗಳು ಮಾತ ಗಣ್ಯರಲ್ಲ ವೇದಿಕೆ ಎದುರುಡುಪಿನ ಮಾತ ಭಕ್ತಾಭಿಮಾನಿಲ್ಲ ಮುಖ್ಯವಾದ ನಮ್ಮ ದೇಶನ ಕಾತೊಂದು ಐದೊಟ್ಟು ನಮ್ಮನ್ನು ಮಾತ ಕಾತನಂಚಿನ ರಡ್ಡಿ ಯೋಧೇರು ಒಂಜನ ಸಂದೀಪಣಿತ ಪೋಯರು ರಡ್ಡಿ ಯೋಧರ್ಲ ಈ ವೇದಿಕೆಡು ಇತ್ತೇರು ಒಂಜಿ ಪುಣ್ಯ ವೇದಿಕೆಡು ಎಂಕಲೊಂಜಿ ಪಾಲ್ತದನ ಅವಕಾಶ ಅಲ್ಲ ಅಧ್ಯಕ್ಷೆ ಇತ್ತೆ ಅವು ತಿಕ್ಕಿನ ಎಡ್ಡೆ ಅಂತ ಹೋಜನು ದಂಡ ಪಾತ್ರ ಪೂರ ಪಾತ್ರ ದಾತನು ನನ್ನ ಏನದಲ್ಲ ಪಾತ್ರ ಜನ ವಿಷಯ ದಾಲ ಇಜ್ಜಿ
ಬೊಕ್ಕ ನನ್ನ ಪಾತೆರ್ನ ಇನ್ನು ಕೇರ್ನಂಚಿನ ಸಹನೆಲ್ಲ ಎದುಡಿತನಕ್ಲೆ ಇಜ್ಜಿ ಅಕಲ ಪೂರ ಡ್ಯಾನ್ಸ್ ಎಲ್ಲ ಇದು ಬೊಕ್ಕ ನಾಟಕ ತೂಯರ ಬೈದಿನಿ ಅಂಚಾದ ವಿಶೇಷವಾದ ಒಂಜಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಉಪ್ಪುನಂಚಿನ ತಲಪಾಡಿದ್ದು ತೊಕ್ಕೊಟ್ಟು ಮಾಡೋ ತೂಯರ ಬೋಣದಂಡ ಅವಲವಲವಲವಲು ಒಂಜಿ 100 ಮೀಟರ್ ಒಂಜಿ ಧಾರ್ಮಿಕ ಕೇಂದ್ರ ಉಪ್ಪುನಂಚಿನ ಬಾಗಡ ನಮ್ಮ ಉಪ್ಪುನವು ನಮ್ಮ ಒಂಜಿ ಪುಣ್ಯ ಈ ನೆಲೆಟ್ಟು ಅವತ್ತಂದ ಈ ಸರಸ್ವತಿ ಕೊಲನಿ ಈ ಒಂದು ದ್ವಾರ ಕನಗರಡು ಮೂಜಿ ಶಕ್ತಿಲು ಮುಲ್ಪನೆ ಉಲ್ಲ ಅಂಚಿನ ಆಪೆಟ್ಟು ದುರ್ಗಾ ಪರಮೇಶ್ವರನ ಒಂಜಿ ಬಾರಿ ನನ್ನ ಪುರ್ಲದ ದೇವಸ್ಥಾನ ಆಯರಂಡು ಮುಲ್ಪ ಹಿಂಗೆ ಲೇಬಲ್ ಪಂಡನು ಮುಲ್ಪ ಜನಕ್ಕೆ ಇದೆಲ್ಲ ಕೊರತೆ ಇಜ್ಜಿ ಒಂಜಿ ಕೂಕುಲು ಪಡೆದಂಡ ಮಿತ್ರ ಜತ್ತ ಬತ್ತಿರದ ಆಪೆಟ್ಟು ಬತ್ತಿರದ ಮುಲು ಜನ ಸೇರಿಕೊಂಡು ಒಂಜಿ ಕಾರ್ಯಕ್ರಮಗಳ ಸಂಘಟನಾತ್ಮಕವಾದಲ ಒಂಜಿ ಧಾರ್ಮಿಕ ಶಕ್ತಿ ಕೊರ್ಪಣಂಚಿನ ಈ ಒಂಜಿ ಭಾಗದ ನೆಟ್ಟು ಕೊಡದ ದಿನಟು ಗುಳಿಗ ಕೊರಗಜ್ಜ ದೇವರನ್ನ ಬಾರಿ ಪುರ್ಲದ ನೇಮೋತ್ಸವ ನಡೀತದೆ ನಮಗೆ ನಮ್ಮ ಏಪಲ ಕಾತೊಂದು ಬರ್ಪಣ ಶಕ್ತಿಲು ನಮ್ಮ ದುಂಬುಗಳ ನಮ್ಮ ಕಾತೊಂದು ಬರಡು ಈ ಭಾಗದ ಜನಕ್ಕೆ ಎತ್ತಂದೆ ನಮಗೆ ಮಾತರೆಗಳ ಎಡ್ಡೆ ಮನ್ಪಡು ಮುಖ್ಯವಾದ ಈ ವೇದಿಕೆ ಮೇಲೆ ಏರ್ಲ ಬಿನ್ನೇರತ್ತು ಗಣ್ಯರ್ಲತ್ತು ಮುಲ್ತಾಗ್ಲಿ ಪೂರ ಮುಲ್ತಾ ಈ ಒಂದು ಶಕ್ತಿದ ಭಕ್ತಿ ಎಲ್ಲ ಮುಲ್ತಾಗ್ಲಿ ಅಂಚಾದ ಮಾತರೆಗಳ ಸೋಮನ ದೇವರ ಆದಿಯಾದ ಗುಳಿಗೊರೈದ ದೇವರು ಮಾತಲ್ಲಿ ಎಡ್ಡೆ ಮನ್ಪಡು ಕಾರ್ಯಕ್ರಮಕ್ಕೆ ನನಾತ ಕಾರ್ಯಕ್ರಮ ಶಕ್ತಿನ ಈ ಸೇವಾ ಸಮಿತಿ ಕೊರಡು ಬಂಡದು ನನ್ನ ದುಮ್ಮದ ಕಾರ್ಯಕ್ರಮಕ್ಕೆ ನಿಕ್ಲಿ ಡ್ಯಾನ್ಸ್ ಆದವು ನಾಟಕ ಅದು ಅದಕ್ಕೆ ಪೂರ್ಣ ಇಂಗ್ಲಿ ವೇದಿಕೆಯನ್ನು ಪುರ್ತು ಕೊರ್ಪು ಮಾಡಿ ಎಲ್ಲ ಸಹಕಾರ ಮನ್ಪೆ ಮುಖ್ಯವಾದ ಏನೆಲ್ಲ ಎತ್ತದು ಇಂಗ್ಲ ಮಾತಲ್ಲೆತ್ತದು ಈ ಒಂದು ವೇದಿಕೆ ನಿಗ್ಲಿ ಕೊರಿಯಾರು ಮಾತ ಗಣ್ಯನ ಪರವಾದ ಅಧ್ಯಕ್ಷನ ನೆಲೆಟ್ಟು ನಿಗ್ಲಿಗೆ ಸಮಿತಿಗಳಿಗೆ ಪ್ರೀತಿದ ವಂದನೆ ಅರ್ಪಿಸುವಂತೆ ಜೈ ಹಿಂದ್ ಜೈ ಕರ್ನಾಟಕ ಪಾತೆನಕ್ಲೆ ಮಾತಾಡುವ ಒಂದೇ ಪಾತ್ರೆ ಸೊಮ್ಮೆ ಸಂದೋಡ ಬಂದು ನೋಯ್ತ ಗಟ್ಟಿ ಮೆಡಕೆ ಅನ್ನೋದಲ್ಲ ಉದ್ದೀಪನದ ಮದಿಪುಕೋರ್ನಂಚಿನ ಕೆಸಿ ನಾರಾಯಣ ಸೋಮೇಶ್ವರ ಮೇರೆಗೆ ಕುಲಿಯ ಕೊರಗಜ ಸೇವಾ ಸಮಿತ ಪರವಾದ ಉಡಲದಿಂಜಿನ ಸೊಲ್ಮೇಲು ಶ್ರೀ ಪ್ರವೀಣ್ ಉಲ್ಲಾಲ್ಬಾಯ್ ಮೇರೆಗ್ಲ ಶ್ರೀ ಸಂದೀಪ್ ಶೆಟ್ಟಿ ಶ್ರೀಮತಿ ಶೋಭಾ ಪೂಜಾರಿ ಕ್ರಿಶಾಂತ್ ಕುಮಾರ್ ದ್ವಾರಕಾನಗರ ಪುರುಷೋತ್ತಮ ಶೆಟ್ಟಿ ರಾಘವಗಟ್ಟಿ ಕೋಟೆಕ ಪ್ರಕಾಶ್ ದಿವಾಕ್ ಬಗಂಬಿಲ ಕಿಶೋರ್ ಸೋಮೇಶ್ವರ ಸುನಿಲ್ ಪಾಯಿಸ್ ಲೋಹಿತ್ ಗಟ್ಟಿ ಮೇರೆಗೆ ಗುಲಿಯ ಕೊರಗಜ ಸೇವಾ ಸಮಿತ ಪರವಾದ ಉಡಲದಿಂಜಿನ ಸೊಲ್ಮೇಲು ಮಾತಾಡಲ್ಲ ಅಂಚನೆ ಈ ಒಂಜಿ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರನ್ನ ಸಂದೀಪ್ ಬಂಗೇರ